ಮಂಡ್ಯದ ಮಹಾವೀರ ವೃತ್ತದಲ್ಲಿ ಸಂಚಾರಿ ಪೊಲೀಸರೊಬ್ಬರು ಮಾನವೀಯತೆಯನ್ನು ಮರೆತು ಚಿಕಿತ್ಸೆಗಾಗಿ ಹಸುಗೂಸನ್ನು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದ ದಂಪತಿಗಳನ್ನು ತಡೆದು ಅಮಾನವೀಯವಾಗಿ ನಡೆದುಕೊಂಡ ಘಟನೆ ನಡೆದಿದೆ. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಯುಗಚೆ ಕುಪ್ಪೆ ಗ್ರಾಮದ ಅಭಿಷೇಕ್ ಮತ್ತು ಆತನ ಪತ್ನಿ ತಮ್ಮ 6 ತಿಂಗಳ ಹಸುಗೂಸನ್ನು ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಬೈಕಿನಲ್ಲಿ ಕರೆದುಕೊಂಡು ಬಂದಿದ್ದರು. ನಗರದ ಮಹಾವೀರ ವೃತ್ತಕ್ಕೆ ಬಂದ ಸಂದರ್ಭದಲ್ಲಿ ಸಂಚಾರಿ ಠಾಣೆಯ ಎಎಸ್ಐ ರಘುಪ್ರಕಾಶ್ ಎಂಬಾತ ಹೆಲ್ಮೆಟ್ ಇಲ್ಲದ ಕಾರಣಕ್ಕಾಗಿ ಅಭಿಷೇಕ್ ಅವರನ್ನು ತಡೆದು ನಿಲ್ಲಿಸಿದ್ದಾರೆ. ಹೆಲ್ಮೆಟ್ ಧರಿಸದ ಕಾರಣ 500 ರೂಪಾಯಿ ದಂಡ ಕಟ್ಟಿ ಹೋಗುವಂತೆ ತಿಳಿಸಿದ್ದಾರೆ. ಆಗ ಅಭಿಷೇಕ್ ನನ್ನ ಬಳಿ ಹಣವಿಲ್ಲ ಎಂದಾಗ ಬೈಕಿನ ಕೀ ಕಿತ್ತುಕೊಂಡು ದಂಡದ ಹಣ ಕಟ್ಟಿ ಬೈಕ್ ತೆಗೆದುಕೊಂಡು ಹೋಗು ಎಂದು ದರ್ಪದಿಂದ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ದಾರಿಯಲ್ಲಿ ಹೋಗುತ್ತಿದ್ದ ಒಂದಿಬ್ಬರು ನಾಗರಿಕರು ಪಾಪ ಅವರು ಕೆಆರ್ಪೇಟೆಯಿಂದ ಮಗು ತೋರಿಸಲು ಜಿಲ್ಲಾಸ್ಪತ್ರೆಗೆ ಬಂದಿದ್ದಾರೆ, ಅವರ ಬಳಿ 500 ರೂಪಾಯಿ ಹಣವಿಲ್ಲ ಎನ್ನುತ್ತಿದ್ದಾರೆ. ಮಾನವೀಯತೆಯಿಂದ ಬಿಟ್ಟು ಕಳುಹಿಸಿ ಎಂದು ಹೇಳಿದಾಗ ಸಂಚಾರಿ ಠಾಣೆ ಎಎಸ್ಐ ನಿಮಗೇಕೆ ಸುಮ್ಮನೆ ಹೋಗಿ ಎಂದು ಬೆನ್ನು ತಟ್ಟಿ ಅಹಂಕಾರದಿಂದ ತಿಳಿಸಿದ್ದಾರೆ. ಕೊನೆಗೆ ಅಭಿಷೇಕ್ ಅವರು ಹೇಗೋ ಕಷ್ಟಪಟ್ಟು ಹಣ ಹೊಂದಿಸಿ ದಂಡ ಕಟ್ಟಿದ ನಂತರ ಬೈಕ್ ಬಿಟ್ಟು ಕಳಿಸಿದ್ದಾರೆ. ಇದೆಲ್ಲ ಪ್ರಕರಣ ನಡೆಯುತ್ತಿದ್ದ 15 ನಿಮಿಷದವರೆಗೂ ಅಭಿಷೇಕ್ ಅವರ ಪತ್ನಿ ತಮ್ಮ 6 ತಿಂಗಳ ಹಸುಗೂಸಿನೊಂದಿಗೆ ರಸ್ತೆಯ ಫುಟ್ಪಾತ್ ನಲ್ಲಿ ಕುಳಿತು ಕಾಯುತ್ತಿದ್ದ ದೃಶ್ಯವನ್ನು ಕಂಡ ಜನರು ಪೊಲೀಸರ ವರ್ತನೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಮಂಡ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಸಿ ಮಂಜುನಾಥ್ ಅವರಿಗೆ ವಿಷಯ ತಿಳಿದು ಅವರು ಕೂಡ ಸಂಚಾರಿ ಪೊಲೀಸರ ಈ ಅಮಾನವೀಯ ವರ್ತನೆಯನ್ನ ಖಂಡಿಸಿದ್ದಾರೆ. ಆತ ಯಾವುದೇ ಗಂಭೀರ ಅಪರಾಧ ಮಾಡಿರಲಿಲ್ಲ, ಆದರೆ ಹೆಲ್ಮೆಟ್ ಹಾಕಿಲ್ಲದೆ ಸಂಚಾರ ಮಾಡಿದ್ದು ಕೂಡ ಅಪರಾಧ. ಆದರೆ ಅದನ್ನೇ ದೊಡ್ಡ ಮಹಾಪರಾಧ ಎಂಬಂತೆ ಮಂಡ್ಯ ಸಂಚಾರಿ ಪೊಲೀಸರು ಸ್ಥಳದಲ್ಲಿ ದಂಡ ಹಾಕಿಸುವ ಅಗತ್ಯವಿರಲಿಲ್ಲ. ಆತನ ಬಳಿ ಹಣವಿಲ್ಲ ಎಂದಾದರೆ ನ್ಯಾಯಾಲಯದಲ್ಲಿ ದಂಡ ಕಟ್ಟಲು ಅವಕಾಶವಿರುವಾಗ ಬೈಕಿನ ಕೀ ಕಿತ್ತುಕೊಂಡು ದರ್ಪವನ್ನು ತೋರುವುದು ಮಾನವೀಯ ನಡೆಯಲ್ಲ. ಎಎಸ್ಐ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ರವರು ಕ್ರಮ ತೆಗೆದುಕೊಳ್ಳಬೇಕು. ಸಂಚಾರಿ ಪೊಲೀಸರ ಈ ಅಮಾನವೀಯ ನಡವಳಿಕೆಗೆ ಕಡಿವಾಣ ಹಾಕಬೇಕು. ಕನಿಷ್ಠ ಮಾನವೀಯತೆಯಿಂದ ನಡೆದುಕೊಳ್ಳುವಂತೆ ಸೂಚಿಸಬೇಕು ಎಂದು ಮನವಿ ಮಾಡಿದ್ದಾರೆ. ವರದಿ ಮಂಡ್ಯ ರಮೇಶ್. ಮಹಾವೀರ ವೃತ್ತದಲ್ಲಿ ಒಬ್ಬ ಸಂಚಾರಿ ಎಎಸ್ಐ ಒಬ್ಬರು ಒಂದು ಬೈಕನ್ನು ಅಡ್ಡಗಟ್ತಾರೆ. ಆ ಬೈಕ್ ಸವಾರ ಹೆಲ್ಮೆಟ್ ಧರಿಸಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಅಡ್ಡಗಟ್ಟಿ ಬಲವಂತದಿಂದ ಅವ್ರ ಗಾಡಿ ಕೀನ ಕಿತ್ಕೊಂಡು ಲಾಕ್ ಹಾಕ್ಕೊಂಡು ಕೀನ ಇಟ್ಕೊಳ್ತಾರೆ. ಆಗ ಅವನು ಮನವಿ ಮಾಡ್ತಾರೆ, ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಏನೋ ಹಿಂಗೆ ಅಂತ. ಆದರೂ ಅವ್ರ ಮನವಿಗೆ ಯಾವುದೇ ಮಾನ್ಯತೆ ಕೊಡೋಲ್ಲ. ಕೀ ಕಿತ್ಕೊಂಡು ಅವರು ಆ ಕಡೆ ಹೊರಗಡೆ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾಗ ದಾರಿಯಲ್ಲಿ ಹೋಗ್ತಾ ಇರುವಂಥ ಒಂದಿಬ್ಬರು ನಾಗರಿಕರು ಮನವಿ ಮಾಡ್ತಾರೆ, ಹೋಗಲಿ ಅವರು ಎಳೆ ಮಗು ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ, ಮಾನವೀಯತೆ ದೃಷ್ಟಿಯಿಂದ ಬಿಟ್ಬಿಡಿ ಅಂತ. ಅದಕ್ಕೂ ಅವರು ಯಾವುದೇ ಇದಾಗ್ತಾ ದಾರಿಲಿ ಹೋಗ್ತಾ ಇರುವಂಥ ನಾಗರಿಕರಿಗೆ ಹೋಗ್ರಿ ನೀವು ನಿಮ್ಮ ಕೆಲಸ ನೋಡಿರಿ ಅಂದ್ಬಿಟ್ಟು ಅವ್ರನ್ನ ತಳ್ತಾರೆ ಅಲ್ಲಿಂದ. ಅಂದರೆ ಬೆನ್ನಲ್ಲಿ ಇದಾಕ್ಬಿಟ್ಟು ಹೋಗಿ ನಿಮ್ಮ ಕೆಲಸ ನೋಡಿ ಹೋಗಿ ಮುಂದಕ್ಕೆ ಅಂದ್ಬಿಟ್ಟು ಅವ್ರನ್ನ ಕಳಿಸ್ತಾರೆ ಅಲ್ಲಿಂದ. ಆಗ ಆ ಮಗುವಿನ 7-8 ತಿಂಗಳ ಹಸುಗೂಸನ್ನು ಆ ತಾಯಿ ಎತ್ಕೊಂಡು ಇದು ರಸ್ತೆ ಫುಟ್ಪಾತ್ನ ಕಲ್ಲು ಮೇಲೆ ಕೂತ್ಕೊಳ್ತಾರೆ. ಆ ಮಗುವಿನ ತಂದೆ ಅಂದರೆ ಆ ಬೈಕ್ ಸವಾರ ಅಭಿಷೇಕ್ ಅಂತ ಅವನ ಹೆಸರು, ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಗಿ ಯಗಚೆ ಕುಪ್ಪೆ ಎನ್ನುವಂಥ ಗ್ರಾಮದವನು. ಅವನು ಅಲ್ಲಿಂದ ಹೋಗಿ ATMನಲ್ಲಿ ಹಣನ ಡ್ರಾ ಮಾಡ್ಕೊಂಡ್ಬಂದ್ಬಿಟ್ಟು 500 ರೂಪಾಯಿ ದಂಡನ ತಂದು ಕಚ್ತಾನೆ. ಅದಕ್ಕೆ ಸುಮಾರು ಒಂದು 10 ನಿಮಿಷ ಈ ಪ್ರಕರಣ ಆಯ್ತದೆ. ಅಲ್ಲಿವರೆಗೂ ಆ ಮಗುನ ಆ ತಾಯಿ ರೋಗ ಅಂಚೆಯನ್ನೆಲ್ಲ ಬೆಂಗಳೂರು ಮೈಸೂರು ಆ ವಾಹನ ದಟ್ಟಣೆಯನ್ನೆಲ್ಲ ಆ ಎಳೆ ಮಗುನ ಕುಣಿಸ್ಕೊಂಡು ಕೂತಿರ್ತಾಳೆ. ಇಂಥ ಅಮಾನವೀಯ ಕೃತ್ಯಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದ್ದು ಸರಿಯಲ್ಲ. ಹಲವಾರು ಅಪರಾಧಿಗಳು ನಮ್ಮ ಕಣ್ಣೆದುರಿಗೇ ತಪ್ಪಿಸ್ಕೋತಾರೆ. ಇವರೇನು ಅಂಥ ಅಪರಾಧ ಮಾಡಿರಲಿಲ್ಲ, ಆಯಿತು ಅವನು ಇದು ಹೆಲ್ಮೆಟ್ ಹಾಕಿರಲಿಲ್ಲ ಅಪರಾಧ, ಅದನ್ನ ಕೋರ್ಟಲ್ಲಿ ಅವನಿಗೆ ದಂಡ ಕಟ್ಟುವಂಥ ಅವಕಾಶವೂ ಇತ್ತು. ಅದನ್ನ ಅವರು ಪೊಲೀಸ್ ಅಧಿಕಾರಿ ಮಾಡ್ಬೋದಾಯಿತು. ಅವ್ರು ಮಾಡದೆ ಅಮಾನವೀಯವಾಗಿ ಇಲ್ಲೇ ದಂಡ ಕಟ್ಟಿದಂಥ ಬೈಕ್ನ ಹಿಡಿದು ಎಳೆ ಮಗು ಮತ್ತು ತಾಯಿ ಇದ್ದಾಗ ಈ ರೀತಿ ನಡ್ಕೊಂಡಿದ್ದು ಪೊಲೀಸ್ ಇಲಾಖೆಗೆ ಶೋಭೆ ತರಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ. ಗಾಡಿ ಕೀ ಕಿತ್ಕೊಂಡಿರ್ತಾರೆ, ಕೀ ಕಿತ್ಕೊಂಡಿರ್ತಾರೆ, ಆಮೇಲೆ ದಂಡ ಕಟ್ಟಿದ ಮೇಲೆ ಅವರು ಇದು ಮಾಡ್ತಾರೆ.